ಒಮಿಕ್ರಾನ್ ಮುಂದೆ ಬಟ್ಟೆಯ ಮಾಸ್ಕ್ ಪರಿಣಾಮಕಾರಿಯಲ್ಲ. ತಜ್ಞರು ಹೇಳುತ್ತಿರುವುದೇನು? ಒಮಿಕ್ರಾನ್ ಈ ಹಿಂದಿನ ಕೋವಿಡ್-19 ರೂಪಾಂತರಿಗಳಿಗಿಂತ ಅತಿ ವೇಗವಾಗಿ ಹರಡುವುದರಿಂದ ಮಾಸ್ಕ್ ಧರಿಸುವುದು ಅತ್ಯಗತ್ಯವಾಗಿದೆ. ಆದರೆ ಕೇವಲ ಕಾಟಾಚಾರಕ್ಕೆ ಮಾಸ್ಕ್ ಧರಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ಒಮಿಕ್ರಾನ್ ತಡೆಯಲು ಸುರಕ್ಷಿತ ಮಾಸ್ಕ್ಗಳು ಅತ್ಯವಶ್ಯಕವಾಗಿದೆ. ಈ ತಿಂಗಳ ಆರಂಭದಲ್ಲಿ ಕೋವಿಡ್-19 ವೈರಸ್ನ ಒಮಿಕ್ರಾನ್ ರೂಪಾಂತರವು ಭಾರತದಲ್ಲಿ ವೇಗವಾಗಿ ಹರಡುತ್ತಿದೆ ಎಂದು ಕೆಲವು ತಜ್ಞರು ಹೇಳಿದ್ದಾರೆ. ಕೋವಿಡ್-19 ಪ್ರಕರಣಗಳಲ್ಲಿ ದೈನಂದಿನ ಏರಿಕೆಯ ಹೊರತಾಗಿಯೂ ಕೆಲವೇ ಜನರು ಮಾತ್ರ ಮಾಸ್ಕ್ ಧರಿಸುವ ಮೂಲಕ ಮಾನದಂಡಗಳನ್ನು ಅನುಸರಿಸುತ್ತಿದ್ದಾರೆ. ಆದರೆ ಹಲವಾರು ಮಂದಿ ಫೇಸ್ ಮಾಸ್ಕ್ ಅನ್ನು ತಪ್ಪಾಗಿ ಧರಿಸುತ್ತಿದ್ದಾರೆ. ಬಟ್ಟೆಯ ಮಾಸ್ಕ್ಗಳು ಒಮಿಕ್ರಾನ್ ತಡೆಯಲು ಸಾಧ್ಯವಿಲ್ಲ. ಹಾಗಾಗಿ N95 ಅಥವಾ 3 ಪದರದ ಸರ್ಜಿಕಲ್ ಮಾಸ್ಕ್ ಅನ್ನು ಧರಿಸುವುದು ಅನಿವಾರ್ಯವಾಗಿದೆ. US ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ CDC ಪ್ರಕಾರ N95 ಉಸಿರಾಟಕಗಳು 95% ಗಾಳಿಯ ಹನಿಗಳು ಮತ್ತು ಕಣಗಳನ್ನು ಫಿಲ್ಟರ್ ಮಾಡಬಹುದು. 3 ಪದರದ ಸರ್ಜಿಕಲ್ ಮಾಸ್ಕ್ ಧರಿಸುವುದರಿಂದ ಬಟ್ಟೆಯ ಮಾಸ್ಕ್ಗಿಂತ ಗಾಳಿಯಲ್ಲಿ ಸೋಂಕಿತ ಹನಿಗಳ ಸಂಪರ್ಕವನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. N95 ಮಾಸ್ಕ್ಗಳನ್ನು ಧರಿಸುವುದರಿಂದ ಕೋವಿಡ್-19 ಮತ್ತು ಹೆಚ್ಚುತ್ತಿರುವ ವಾಯು ಮಾಲಿನ್ಯ ಎರಡರಿಂದಲೂ ಹೆಚ್ಚಿನ ರಕ್ಷಣೆಯನ್ನು ಒದಗಿಸಬಹುದು. ಅಲರ್ಜಿ, ಅಸ್ತಮಾ ಅಥವಾ ಇತರ ಯಾವುದೇ ಉಸಿರಾಟದ ಸಮಸ್ಯೆಯನ್ನು ಹೊಂದಿರುವವರು ಈ ಮಾಸ್ಕ್ ಅನ್ನು ಧರಿಸುವುದು ಉತ್ತಮ ಎಂದು ವರದಿ ತಿಳಿಸಿದೆ. ಹೀಗಾಗಿ ಬಟ್ಟೆ ಮಾಸ್ಕ್ಗಿಂತ N95 ಮಾಸ್ಕ್ ಬಳಸುವುದು ಉತ್ತಮವೆಂದು ತಜ್ಞರು ಹೇಳಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.